ಕಾನೂನು ಬಂದ ನಂತರ ಏಕೈಕ ವ್ಯಕ್ತಿಯ ಮೇಲೆ ಅತಿ ಹೆಚ್ಚು ಪ್ರಕರಣ ದಾಖಲಾದ ಘಟನೆ ಉಡುಪಿಯಲ್ಲಿ ನಡೆದಿದೆ. ಬಾಲಕನನ್ನ ಪುಸಲಾಯಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಪತ್ರಕರ್ತ ಚಂದ್ರ ಕೆ ಹೆಮ್ಮಾಡಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈತನ ಮೇಲೆ ಕುಂದಾಪುರ ತಾಲೂಕಿನ ವಿವಿಧ ಠಾಣೆಗಳಲ್ಲಿ 21 ಪ್ರಕರಣ ದಾಖಲಾಗಿದೆ. ಚಂದ್ರ ಕೆ ಹೆಮ್ಮಾಡಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗೆ ಕೆಲಸ ಮಾಡುವ ಬಿಡಿ ವರದಿಗಾರ. ಈತನ ವಿಕೃತ ಕೃತ್ಯದಿಂದ ಪ್ರಜ್ಞಾವಂತ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಬಾಲಕರನ್ನ ತನ್ನ ಸಲಿಂಗ ಕಾಮಾಸಕ್ತಿಗೆ ಬಳಸಿಕೊಂಡ ಕಾರಣಕ್ಕೆ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೈಂದೂರು ಠಾಣಾ ವ್ಯಾಪ್ತಿಯ ಕಾಲ್ತೋಡಿಯಲ್ಲಿ ಈತನ ಸಲಿಂಗ ಕಾಮಕ್ಕೆ ಬಾಲಕನೊಬ್ಬ ತತ್ತರಿಸಿ ಹೋಗಿ ಪ್ರಕರಣ ದಾಖಲಾಯಿತು. ಅಲ್ಲಿಂದ ಮುಂದೆ ಒಂದೊಂದೇ ಪ್ರಕರಣಗಳು ಬಯಲಿಗೆ ಬಂತು. ಸದ್ಯ ಈತನ ವಿರುದ್ಧ 21 ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಬೈಂದೂರು ಠಾಣೆಯಲ್ಲಿ 16, ಗಂಗೊಳ್ಳಿಯಲ್ಲಿ 3, ಕೊಲ್ಲೂರು ಕುಂದಾಪುರ ಗ್ರಾಮಾಂತರ ಠಾಣೆಯಲ್ಲಿ ತಲಾ 1 ಪ್ರಕರಣ ದಾಖಲಾಗಿದೆ. ಇನ್ನು ಅನೇಕ ಪ್ರಕರಣಗಳು ಬೆಳಕಿಗೆ ಬರುವ ನಿರೀಕ್ಷೆ ಇದೆ. ಎಲ್ಲವೂ ಅಪ್ರಾಪ್ತ ಬಾಲಕರನ್ನ ಸಲಿಂಗ ಕಾಮಕ್ಕೆ ಪ್ರಚೋದಿಸಿದ ಪ್ರಕರಣಗಳಾಗಿದ್ದು, ಪೋಕ್ಸೋ ಕಾನೂನಿನಡಿ ತನಿಖೆ ನಡೆಯುತ್ತಿರುವುದರಿಂದ ಸಂತ್ರಸ್ತರ ಹೆಸರು ಬಯಲಾಗಿಲ್ಲ. ಒಂದು ವೇಳೆ ಆರೋಪಿ ವಕೀಲರ ಮುಖಾಂತರ ನೇಮಕ ಆಗದಿದ್ರೂ ಕೂಡ ನ್ಯಾಯಾಲಯ ಅವನಿಗೆ ಸರ್ಕಾರದಿಂದ ಖರ್ಚು ಭರಿಸುವ ವಕೀಲರನ್ನು ನೇಮಕ ಮಾಡುವಂಥ ಅವಕಾಶ ಕೂಡ ಇದೆ. ತುಂಬಾ ಸೂಕ್ಷ್ಮವಾದಂಥ ವಿಷಯವಾಗಿರುವುದರಿಂದ ನಾವು ಎಲ್ಲಿ ಕೂಡ ವಿಕ್ಟಿಮ್ಗಳ ಹೆಸರನ್ನಾಗಲಿ ಅಥವಾ ವಿಳಾಸವನ್ನು ನಾವು ಎಲ್ಲಿ ಕೂಡ ಉಲ್ಲೇಖ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇದರ ಮಟ್ಟಿಗೆ ಹುಡುಗರಂತ ಇದೆ, ಮತ್ತೆ ಮುಂದಿನ ದಿನದಲ್ಲಿ ಗೊತ್ತಿಲ್ಲ. ಈಗ ತನಿಖೆ ನಡೀತಾ ಇದೆ. ರಾಜ್ಯದ ಪ್ರಥಮ ಪ್ರಕರಣ ಆಗಿದೆ. ಪೋಕ್ಸೋ ಕಾಯ್ದೆ ಬಂದ ನಂತರ ಪ್ರಥಮ ಒಬ್ಬ ಆರೋಪಿಯ ಮೇಲೆ 21 ಪ್ರಕರಣ ದಾಖಲಾಗಿರುವುದು ಇದು ಮೊದಲು. ಸಾಬೀತಾದರೆ ಅವನಿಗೆ ಜೀವಮಾನವಿಡೀ ಕಾರಾಗೃಹವಾಸವನ್ನು ನ್ಯಾಯಾಲಯ ಕೊಡಬಹುದು. ಪತ್ರಿಕೋದ್ಯಮ ಮತ್ತು ಕಲಾ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ಚಂದ್ರ ಹೆಮ್ಮಾಡಿ ಶಾಲಾ ಸಮಾರಂಭಗಳಿಗೆ ವರದಿ ಮಾಡಲು ತೆರಳುತ್ತಿದ್ದ. ಆ ವೇಳೆ ಬಾಲಕರನ್ನ ಪರಿಚಯ ಮಾಡಿಕೊಳ್ಳುತ್ತಿದ್ದ. ಅವರ ಜೊತೆ ಆತ್ಮೀಯವಾಗಿ ಬೆರೆತು ವಿಶ್ವಾಸ ಗಳಿಸುತ್ತಿದ್ದ. ನಂತರ ಮಕ್ಕಳ ಅಭಿರುಚಿಯನ್ನ ಗುರುತಿಸಿ ಗಾಯನ, ಫೋಟೋಗ್ರಫಿ, ನೃತ್ಯ ಹೇಳಿಕೊಡುವುದಾಗಿ ಸೆಳೆಯುತ್ತಿದ್ದ. ಬಳಿಕ ಲೈಂಗಿಕವಾಗಿ ಹಿಂಸೆ ನೀಡಿ ಯಾರಿಗೂ ವಿಷಯ ತಿಳಿಸದಂತೆ ಬೆದರಿಸುತ್ತಿದ್ದ. ಹಲವು ವರ್ಷಗಳಿಂದ ಆರೋಪಿ ಚಂದ್ರ ಹೆಮ್ಮಾಡಿ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗ್ರಾಮೀಣ ವರದಿಗಾರಿಕೆಗೆ ತೆರಳುತ್ತಿದ್ದ ಚಂದ್ರ ಹೆಮ್ಮಾಡಿ ಛಾಯಾಚಿತ್ರ ತೆಗೆಯುವ ಸೋಕಿನಲ್ಲಿ ಕಾಡಿನಂಚಿನ ಮನೆಗಳಿಗೆ ಭೇಟಿ ನೀಡುತ್ತಿದ್ದ. ಕಾಡಿನೊಳಗೆ ಹೋಗಲು ದಾರಿ ತಿಳಿದಿಲ್ಲ, ನಿಮ್ಮ ಮಗನನ್ನ ಜೊತೆಗೆ ಕಳುಹಿಸಿಕೊಡಿ ಎಂದು ಪೋಷಕರನ್ನ ಒತ್ತಾಯಿಸುತ್ತಿದ್ದ. ಬಳಿಕ ಕಾಡಿನೊಳಗೆ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದ. ಯಾರಿಗಾದರೂ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಚೂರಿ ತೋರಿಸಿ ಬಾಲಕರಿಗೆ ಜೀವ ಬೆದರಿಕೆ ಒಡ್ಡುತ್ತಿದ್ದ. ತನಿಖೆಯ ವೇಳೆ ಆರೋಪಿ ತನ್ನ ಕೃತ್ಯವನ್ನ ಒಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಚಂದ್ರ ಕೆ ಹೆಮ್ಮಾಡಿ ಅಂತೇಳಿ 40 ವರ್ಷ, ಇವರು ಕುಂದಾಪುರ ತಾಲೂಕು ಹೆಮ್ಮಾಡಿ ಗ್ರಾಮ. ಇವರ ಮೇಲೆ ಒಟ್ಟು 21 ಪೋಕ್ಸೋ ಪ್ರಕರಣಗಳು ಇವತ್ತಿನವರೆಗೂ ದಾಖಲೆಯಾಗಿದೆ. ಗ್ರಾಮೀಣ ಪ್ರದೇಶಗಳ ಸ್ಕೂಲುಗಳಿಗೆ ವಿಸಿಟ್ ಮಾಡಿ ಹಾಡು ಹೇಳ್ಕೊಡೋದು ಅಂತಂಥೇಳಿ ಈ ರೀತಿಯಾಗಿ ವಿದ್ಯಾರ್ಥಿಗಳ ಜೊತೆಗೆ ಒಂದು ಸ್ನೇಹವನ್ನು ಬೆಳೆಸ್ಕೊಂಡು ವಿದ್ಯಾರ್ಥಿಗಳ ಪರಿಚಯವನ್ನು ಇಟ್ಟುಕೊಂಡು ಏನು ಕಾಡಿನಲ್ಲಿ ನಾವು ಫೋಟೋ ತೆಗೆಯೋದಕ್ಕೆ, ವನ್ಯಜೀವಿಗಳ ಫೋಟೋ ತೆಗಿಬೇಕು, ಪಕ್ಷಿಗಳ ಫೋಟೋ ತೆಗಿಬೇಕು ಅಂತಂತೇಳಿ ನನಗೆ ದಾರಿ ತೋರಿಸೋದಕ್ಕೆ ಮಕ್ಕಳನ್ನ ಕೊಟ್ಟು ಕಳಿಸಿ ಅಂತ ಹೇಳಿಬಿಟ್ಟು ಈ ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಈ ಎಲ್ಲ ಮಕ್ಕಳ ಜೊತೆಗೆ ಇವರು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ. ಸೊ ಅವರ ವಿರುದ್ಧ ಕಾನೂನು ಕ್ರಮವಾಗಿ ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಆರೋಪಿ ಚಂದ್ರ ಹೆಮ್ಮಾಡಿಯನ್ನ ಪೊಲೀಸರು ಇವತ್ತು ಉಡುಪಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಡಿಸೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈತನ ಮೇಲಿನ ಆರೋಪ ಸಾಬೀತಾದರೆ ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯಬೇಕಾಗುತ್ತೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.